ಭಾರತದಲ್ಲಿ ಹಲವಾರು ರಹಸ್ಯಮಯ ಕೋಟೆಗಳಿವೆ, ಹಲವಾರು ಬೆಚ್ಚಿ ಬೀಳಿಸುವ ದೇವಾಲಯಗಳಿವೆ, ಮೈಲಿಗಟ್ಟಲೆ ಭೂಮಿಯ ಕೆಳಗಡೆ ನಡುಕ ಹುಟ್ಟಿಸುವಂತಹ ಸುರಂಗ ಮಾರ್ಗಗಳಿವೆ. ಆದರೆ ಎಲ್ಲಾದರೂ ಪಾತಾಳ ಮುಟ್ಟುವಂತಹ ನೀರಿನ ಕೊಳವನ್ನ ನೋಡಿದ್ದೀರಾ? ಅದರ ಬಗ್ಗೆ ಕೇಳಿದ್ದೀರಾ? ಎಲ್ಲಾದರೂ ಅಸ್ಥಿಪಂಜರದ ಸರೋವರವನ್ನ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಿಮಗೆ ಇವತ್ತು ಎರಡು ಭಯಾನಕ ಕೊಳಗಳ ಬಗ್ಗೆ ಅಂದರೆ ಕುಂಡಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೋಡುತ್ತಾ ಇದ್ದರೆ ಮೈ ಜುಮ್ಮೆನಿಸುತ್ತದೆ. ಆ ಜಾಗಗಳ ಮಾಹಿತಿ ಕೇಳುತ್ತಾ ಇದ್ದರೆ ರೋಮ ರೋಮ ಎಲ್ಲ ರೋಮಾಂಚನವಾಗುತ್ತದೆ. ಹಾಗಾದ್ರೆ ತಡೆಯಾಕೆ, ಈಗಲೇ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು ವಿಶ್ವದ ಏಕೈಕ ನೀರಿನ ಶಾಂತ ಜ್ವಾಲಾಮುಖಿ. ಈ ಕೊಳದ ಆಳ ಕಂಡುಹಿಡಿಯಲು ಇಲ್ಲಿಯವರೆಗೂ ಸಾಧ್ಯವೇ ಆಗಿಲ್ಲ. ಇಲ್ಲಿ ಆಕಸ್ಮಿಕವಾಗಿ ಮುಳುಗಿ ಹೋದರೆ ಶವಗಳು ಕೂಡ ಪತ್ತೆ ಆಗುವುದೇ ಇಲ್ಲ. ಈ ಕುಂಡ ಗುಹೆಗಳಲ್ಲಿ ಇದ್ದರೂ ಕೂಡ ಈ ಕೊಳದ ನೀರು ಸದಾ ನೀಲಿಯಾಗಿರುತ್ತದೆ. ಈ ನೀರು ಮಿನರಲ್ ವಾಟರ್ ಗಿಂತಲೂ ಪರಿಶುದ್ಧವಾಗಿದೆ. ಆದರೆ ಇದರ ಆಳ ಪಾತಾಳವನ್ನು ತಲುಪಿದೆ ಎಂದು ಕೂಡ ನಂಬಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಭಾರತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಅದ್ಭುತಗಳು, ವಿಶೇಷತೆಗಳು, ವಿಚಿತ್ರಗಳು, ವಿಶೇಷತೆಗಳು, ತಾರತಮ್ಯಗಳು, ತನ್ನ ಅಡಿಯೊಳಗೆ ಅದೆಷ್ಟೋ ನಿಗೂಢ ರಹಸ್ಯಗಳನ್ನು ನಮ್ಮ ಭಾರತದ ಭೂಮಿ ಬಚ್ಚಿಟ್ಟುಕೊಂಡಿದೆ. ಅಂತಹ ನಿಗೂಢ ರಹಸ್ಯಗಳಲ್ಲಿ ಒಂದು ಈ ಭೀಮಕುಂಡ ಅಥವಾ ನೀಲಕುಂಡ ಎಂದು ಕೂಡ ಕರೆಯಲಾಗುತ್ತದೆ. ಈ ನೈಸರ್ಗಿಕ ಕೊಳದ ವಿಶೇಷತೆ ಏನೆಂದರೆ ಇದುವರೆಗೆ ಈ ಕೊಳದ ಆಳ ಎಷ್ಟಿದೆ ಎಂದು ತಿಳಿಯಲು ಯಾರಿಂದಲೂ ಸಾಧ್ಯವೇ ಆಗಿಲ್ಲ. ದೇಶ ವಿದೇಶಗಳ ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಈ ಬಗ್ಗೆ ಅಧ್ಯಯನ ನಡೆಸಿದ್ದರೂ ಇಲ್ಲಿನ ಆಳ ಕಂಡು ಹಿಡಿಯಲು ಇದುವರೆಗೆ ಅವರಿಂದ ಸಾಧ್ಯವಾಗಿಲ್ಲ ಅನ್ನೋದೇ ಅಚ್ಚರಿಯ ಸಂಗತಿ ಹಾಗೂ ಹೆಮ್ಮೆಯ ವಿಷಯ ಕೂಡ. ಈ ಕೊಳದ ಆಳದ ಬಗ್ಗೆ ಅದೆಷ್ಟೋ ಮುಳುಗುವ ತಜ್ಞರು ಅಂದರೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಕೂಡ ಪ್ರಯತ್ನಿಸಿದರೂ ಇದುವರೆಗೂ ತಿಳಿಯಲು ಸಾಧ್ಯವೇ ಆಗಿಲ್ಲ. ಇತ್ತೀಚೆಗೆ ಈ ವಿಷಯ ಡಿಸ್ಕವರಿ ಚಾನೆಲ್ ಅವರಿಗೆ ತಿಳಿದು ಬಂದು ಅವರು ಸಹ ತಮ್ಮ ತಜ್ಞರೊಂದಿಗೆ ಇಲ್ಲಿಗೆ ಬಂದು ಈ ಭೀಮಕುಂಡ ಆಳವನ್ನು ತಿಳಿಯಲು ವಿಫಲರಾಗಿ ಹೋದದ್ದು ಈಗ ಇತಿಹಾಸವಾಗಿದೆ. ಡಿಸ್ಕವರಿ ತಂಡ ಅವರ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಅಂದ್ರೆ ಮುಳುಗು ತಜ್ಞರು ಸುಮಾರು 80 ಮೀಟರ್ ಆಳದ ತನಕ ತಲುಪಿದ ಬಳಿಕ ಅತಿ ವೇಗದಲ್ಲಿ ನೀರಿನ ಸೆಲೆ ಇದ್ದ ಕಾರಣ ಮುಂದೆ ಹೋಗಲು ಸಾಧ್ಯವಾಗದೆ ಹಿಂದಿರುಗಿ ಬಂದಿದ್ದಾರೆ. ಈ ರೀತಿಯಾಗಿ ನೀರಿನ ಆಳವನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದಾಗ ಪಂಪ್ ಮೂಲಕ ನೀರನ್ನು ಹೊರತೆಗೆದು ಕೊಳದ ಆಳವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಲಾಯಿತು. ದ್ವಾಪರ ಯುಗದಲ್ಲಿ ದ್ರೌಪದಿ ವಸ್ತ್ರಾಭರಣ ಸಂದರ್ಭದಲ್ಲಿ ದುಶ್ಯಾಸನ ಎಳೆದಷ್ಟು ಸಿರೆಯು ಬಂದಂತೆ ಎಷ್ಟು ನೀರು ಹೊರತೆಗೆದರೂ ಮತ್ತಷ್ಟೇ ನೀರು ಮತ್ತೆ ತುಂಬಿಕೊಳ್ಳುವ ಕಾರಣ ಈ ಕೊಳದ ಆಳವನ್ನು ಕಂಡುಹಿಡಿಯಲು ಎಲ್ಲರೂ ವಿಫಲರಾಗಿದ್ದಾರೆ. ಈ ಕೊಳಕ್ಕೆ ನೀರು ಬರಲು ಒಂದು ಮಾರ್ಗವಿದ್ದು ಹೊರಕ್ಕೆ ಹೋಗಲು ಮತ್ತೊಂದು ಮಾರ್ಗವಿದೆ ಎಂದು ನಂಬಲಾಗಿದೆ. ಇನ್ನು ಕೆಲವರು ಹೇಳುವ ಪ್ರಕಾರ ಈ ಕೊಳ ನೇರವಾಗಿ ಪಾತಾಳಕ್ಕೆ ಸಂಪರ್ಕ ಹೊಂದಿದ ಕಾರಣ ಎಷ್ಟು ನೀರು ತೆಗೆದರೂ ನೀರಿನ ಮಟ್ಟ ಸದಾಕಾಲ ಒಂದೇ ರೀತಿಯಲ್ಲಿ ಇದ್ದು ಇದುವರೆಗೂ ಎಂತಹ ಕಡು ಬಿಸಿಲಿನಲ್ಲೂ ಸಹ ನೀರು ಬತ್ತುವುದೇ ಇಲ್ಲ. ಈ ಕೊಳದ ಇತಿಹಾಸವು ಮಹಾಭಾರತದ ಒಂದು ಪೌರಾಣಿಕ ಕಥೆಯೊಂದಿಗೆ ಪ್ರಮಾಣಿಸಲಾಗಿದೆ. ಹಿಂದೆ ಪಾಂಡವರು ಅಜ್ಞಾತವಾಸ ಸಮಯದಲ್ಲಿ ಕಾಡಿನಲ್ಲಿ ಹೋಗುತ್ತಿದ್ದಾಗ ಸುಡುವ ಬಿಸಿಲಿಗೆ ಸುಸ್ತಾಗಿ ನಿರ್ಜಲೀಕರಣದಿಂದ ಪಾರ್ವತಿಯು ಬಾಯಾರಿಕೆಯೊಂದಿಗೆ ಮೂರ್ಛೆ ಹೋಗುತ್ತಾಳೆ. ಆಗ ಎಲ್ಲರೂ ಸುತ್ತಲೂ ನೀರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಸುತ್ತಮುತ್ತ ಕಿಲೋಮೀಟರ್ ಗಂಟಲೆ ಅವರಿಗೆ ಎಲ್ಲಿಯೂ ನೀರು ಸಿಗೋದೇ ಇಲ್ಲ. ಆಗ ಪಾಂಡವರಲ್ಲಿ ಅತ್ಯಂತ ಬಲಿಷ್ಠನಾದ ಭೀಮ ತನ್ನ ಗದೆಯನ್ನೆತ್ತಿ ಭೂಮಿಗೆ ಅಪ್ಪಳಿಸಿದಾಗ ಈ ಕೊಳವು ಸೃಷ್ಟಿಯಾಯಿತೆಂದು ನಂಬಲಾಗಿದೆ. ಇದಾದ ನಂತರ ಈ ಗುಹೆಯಲ್ಲಿ ಒಂದಿಷ್ಟು ಕಾಲ ಪಾಂಡವರು ನೆಲೆಸಿದ್ದರು ಎಂಬ ನಂಬಿಕೆಗಳು ಕೂಡ ಇವೆ. ಇದೇ ರೀತಿಯ ಮತ್ತೊಂದು ಪುರಾಣ ಪ್ರಕಾರ ನಾರದ ಮುನಿಯು ಭಗವಾನ್ ವಿಷ್ಣುವನ್ನು ಇದೇ ಜಾಗದಲ್ಲಿ ಕುಳಿತು ತನ್ನ ಗಂಧರ್ವ ಗಾಯನದ ಮೂಲಕ ಸ್ತುತಿಸಿದಾಗ ಅವನ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣುವು ಇದೇ ಕುಂಡದಲ್ಲಿ ಪ್ರತ್ಯಕ್ಷನಾದನೆಂದು ನಂಬಲಾಗಿದೆ. ಭಗವಾನ್ ವಿಷ್ಣುವಿನ ದೇಹದ ಬಣ್ಣ ನೀಲಿ ಬಣ್ಣ ಆಗಿದ್ದರಿಂದ ಈ ನೀರಿನ ಬಣ್ಣ ಕೂಡ ನೀಲಿಯಾಗಿತ್ತೆಂದು ಪುರಾಣಗಳು ಸಾರುತ್ತವೆ. ಇದೇ ಕಾರಣ ಈ ಕೊಳವನ್ನ ನೀಲಕುಂಡ ಎಂದು ಕೂಡ ಕರೆಯುತ್ತಾರೆ. ಅಂದಿನಿಂದಲೂ ಇದು ಸಾಧು ಸಂತರ, ಋಷಿ ಮುನಿಗಳ ಅಚ್ಚುಮೆಚ್ಚಿನ ಜಾಗವಾಗಿದ್ದು ಸದ್ಯಕ್ಕೆ ಈ ಕೊಳ ಅತ್ಯಂತ ನೆಚ್ಚಿನ ಪ್ರವಾಸ ತಾಣವಾಗಿದ್ದು ಅನೇಕ ವಿಜ್ಞಾನಿಗಳಿಗೆ ಪ್ರಮುಖ ಅಧ್ಯಯನ ಕೇಂದ್ರವಾಗಿ ಮಾರ್ಪಡಿಸಲ್ಪಟ್ಟಿದೆ. ಸಾಮಾನ್ಯವಾಗಿ ಕೆರೆ, ಬಾವಿ, ಸಮುದ್ರಗಳಲ್ಲಿ ಮನುಷ್ಯರು ಆಕಸ್ಮಿಕವಾಗಿ ಮುಳುಗಿ ಹೋದಾಗ ಒಂದೆರಡು ದಿನಗಳಲ್ಲಿ ಅವರ ಮೃತದೇಹ ಮೇಲಕ್ಕೆ ತೇಲಿಕೊಂಡು ಬರುವುದು ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ಭೀಮಕುಂಡದಲ್ಲಿ ಅಚಾನಕ್ ಆಗಿ
ಮುಳುಗಿ ಸತ್ತವರ ದೇಹವು ಇದುವರೆಗೆ ನೀರಿನ ಮೇಲೆ ತೇಲು ಬಂದಿಲ್ಲ. ಅಂತಹ ಶವಗಳು ಅದೆಲ್ಲಿ ಹೋಗುತ್ತವೆ ಅನ್ನುವುದೇ ಒಂದು ನಿಗೂಢವಾದಂತಹ ರಹಸ್ಯವಾಗಿದೆ. ಕೆಲವರ ಪ್ರಕಾರ ಈ ಶವಗಳು ಪಾತಾಳವನ್ನು ಸೇರುತ್ತವೆ ಎಂದು ಕೂಡ ನಂಬಲಾಗಿದೆ. ಈ ಕೊಳದ ಮತ್ತೊಂದು ವಿಶೇಷವೇನೆಂದರೆ ಪ್ರಪಂಚದಲ್ಲಿ ಎಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳು ನಡೆದರೂ ಅದರ ಮುನ್ಸೂಚನೆಯು ಈ ಕೊಳದಲ್ಲಿ ಮೊದಲು ಗೊತ್ತಾಗುತ್ತದೆ. ಸರ್ವೇ ಸಾಮಾನ್ಯ ದಿನಗಳಲ್ಲಿ ಒಂದೇ ಮಟ್ಟದಲ್ಲಿ ನೀರು ಇರುತ್ತದೆ. ಆದರೆ ಜಗತ್ತಿನಲ್ಲಿ ಪ್ರಕೃತಿ ವಿಕೋಪಗಳು ಸಮೀಪಿಸುತ್ತಿದ್ದಂತೆಯೇ, ಅಂದರೆ ಸುನಾಮಿಗಳು, ಭೂಕಂಪಗಳು, ವಿಕೋಪಗಳು ಸಂಭವಿಸುವ ಮುನ್ನ ಇದ್ದಕ್ಕಿದ್ದ ಹಾಗೆ ಈ ಭೀಮಕುಂಡದ ನೀರು ಕೂಡ ಅಲ್ಲೋಲ ಕಲ್ಲೋಲವಾಗುತ್ತದೆ ಎಂದು ನಂಬಲಾಗಿದೆ. ಇತ್ತೀಚೆಗೆ ಜಪಾನ್, ಇಂಡೋನೇಷಿಯಾದಲ್ಲಿ ಭೂಕಂಪ, ಸುನಾಮಿ ಸಂಭವಿಸಿದಾಗಲೂ ಈ ನೀರಿನ ಮಟ್ಟ ಅಲ್ಲೋಲ ಕಲ್ಲೋಲವಾಗಿ ಏರಿಕೆಯನ್ನು ಕೂಡ ಕಂಡಿತ್ತು ಎಂದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಅಂದ ಹಾಗೆ ಈ ಭೀಮಕುಂಡ ಭಾರತ ದೇಶದ ಮಧ್ಯಪ್ರದೇಶದ ಛತ್ರಪುರ್ ಜಿಲ್ಲೆಯ ಭಜನಾಹಳ್ಳಿಯ ಬಳಿ ಇರುವ ನೈಸರ್ಗಿಕ ನೀರಿನ ಕೊಳ ಭೀಮಕುಂಡ ಅನೇಕ ಚಿತ್ರ ವಿಚಿತ್ರಗಳ ಸಂಗಮವಾಗಿದೆ. ಕುಂಡಬಾಯಿಯಿಂದ ಸುಮಾರು 3 ಮೀಟರ್ ದೂರದ ಗುಹೆಯಲ್ಲಿರುವ ತೆರೆದ ಛಾವಣಿಯ ಈ ಕೊಳದ ಪ್ರವೇಶ ದ್ವಾರವು ಎಡಭಾಗದಲ್ಲಿ ಒಂದು ಸಣ್ಣ ಶಿವಲಿಂಗ ಕೂಡ ಇದೆ. ಈ ಕೊಳದ ನೀರು ಕಡು ನೀಲಿ ಬಣ್ಣದಿಂದ ಕೂಡಿದ್ದು ಅತ್ಯಂತ ಸ್ವಚ್ಛ ಮತ್ತು ಪಾರದರ್ಶಕವಾಗಿದೆ. ನೀರಿನಲ್ಲಿ ಈಜುತ್ತಿರುವ ಮೀನುಗಳನ್ನ, ಹಾವುಗಳನ್ನ ನೀವು ಬರಿಗಣ್ಣಿನಿಂದ ಸ್ಪಷ್ಟವಾಗಿ ನೋಡಬಹುದು. ಆದರೆ ಈಜುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕಾರಣ ಇಲ್ಲಿ ಹಲವಾರು ಬಂಡೆಗಳು ಕೂಡ ಇವೆ. ಈ ಬಂಡೆಗಳು ನಿಮ್ಮ ತಲೆಗೆ ಡಿಕ್ಕಿ ಹೊಡೆಯಬಹುದು. ಕೆಲವು ಜನ ಈ ಬಂಡೆಗಳಿಗೆ ಡಿಕ್ಕಿ ಹೊಡೆದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಂತವರ ಶವ ಇಲ್ಲಿವರೆಗೂ ಸಿಗದೇ ಇರುವುದು ಒಂದು ನಿಷ್ಕರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಇಷ್ಟೆಲ್ಲ ಕೌತುಕಗಳನ್ನು ಹೊಂದಿರುವ ಈ ಕೊಳವನ್ನು ನೋಡಲು ಮತ್ತು ಇಲ್ಲಿನ ಸ್ಫಟಿಕ ನೀರಿನಲ್ಲಿ ಮಿಂದೇಳಲು ದೇಶ ವಿದೇಶಗಳಿಂದ ಪ್ರತಿನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬರುತ್ತಾರೆ. ಭೀಮಕುಂಡದಿಂದ 92 ಕಿಲೋಮೀಟರ್ ದೂರದಲ್ಲಿರುವ ಖಜುರಾಹೋ ವಿಮಾನ ನಿಲ್ದಾಣವಾಗಿದೆ. ಅಲ್ಲಿಂದ ನೀವು ವಾಹನಗಳ ಮೂಲಕ ಭೀಮಕುಂಡವನ್ನು ತಲುಪಬಹುದು. ಒಂದು ವೇಳೆ ನೀವು ರೈಲಿನ ಮುಖಾಂತರ ಭೀಮಕುಂಡವನ್ನು ಸಂದರ್ಶಿಸಬೇಕೆಂದರೆ ಛತ್ರಪುರ್ ಮಹಾರಾಜ್ ನಿಲ್ದಾಣಕ್ಕೆ ಬಂದಿಳಿದು ಅಲ್ಲಿಂದ 80 ಕಿಲೋಮೀಟರ್ ದೂರದಲ್ಲಿ ಭೀಮಕುಂಡಕ್ಕೆ ಖಾಸಗಿ ವಾಹನ ಅಥವಾ ಟ್ಯಾಕ್ಸಿಗಳ ಮೂಲಕ ತಲುಪಬಹುದು. ಅದು 1942 ಮೇ 26 HK ಮಧ್ವಾಲ್ ಎಂಬ ವನಪಾಲಕ ಟ್ರೆಕ್ ಮಾಡುತ್ತಾ ಬೆಟ್ಟದ ತುದಿಗೆ ಹೋಗುವಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಾನೆ. ಜೊತೆಗೆ ನೀರಡಿಕೆಯೂ ಆಗುತ್ತದೆ. ಆಗ ಸುತ್ತಮುತ್ತ ನೋಡಿದಾಗ ಒಂದು ನೀರಿನ ಸರೋವರ ಕಾಣುತ್ತದೆ. ಇದನ್ನು ನೋಡಿ ಖುಷಿ ಪಟ್ಟು ಇನ್ನೇನು ನೀರು ಕುಡಿಯಬೇಕೆನ್ನುವಷ್ಟರಲ್ಲಿ ಸರೋವರಕ್ಕೆ ಕೈ ಹಾಕಿದಾಗ ಅವನಿಗೆ ಗೋಚರಿಸಿದ್ದೇ ಅಸ್ಥಿ ಪಂಜರಗಳ ರಾಶಿ. ಮುಂದೇನಾಯಿತು? ಹೇಗೆ ನೂರಾರು ಮನುಷ್ಯರ ಅಸ್ಥಿ ಪಂಜರಗಳ ಜೊತೆ ಕುದುರೆಯ, ನಾಯಿಯ ಅಸ್ಥಿರ ಪಂಜರಗಳು ಈ ಸರೋವರದಲ್ಲಿ ಕಾಣಿಸಿಕೊಂಡವು. ಈ ಅಜ್ಞಾತ ಅಸ್ಥಿ ಪಂಜರಗಳು ಯಾರದ್ದು ಎಂಬುದನ್ನ ಈ ವಿಡಿಯೋದಲ್ಲಿ ಸತ್ಯವನ್ನ ಬಹಿರಂಗ ಪಡಿಸ್ತಾ ಇದ್ದೀನಿ. ಉತ್ತರಾಖಂಡ್ ರಾಜ್ಯದ ತ್ರಿಶೂಲ್ ಶೃಂಗ ಶ್ರೇಣಿಯಲ್ಲಿ ಈ ಹಿಮ ಸರೋವರನು ಕಂಡುಬರುತ್ತದೆ. ಅಚ್ಚರಿಯ ವಿಷಯವೆಂದರೆ ಈ ರೂಪ್ಕೊಂಡ್ ಹೆಸರುವಾಸಿಯಾಗಿರೋದು ಅದರ ಸುಂದರತೆಗೆ ಅಲ್ಲ, ಅದರಲ್ಲಿರುವ ಹೂವಿಗಳಿಗೆಲ್ಲ, ಅದರಲ್ಲಿರುವ ಮೀನುಗಳಿಗೆಲ್ಲ, ಬದಲಾಗಿ ಅಲ್ಲಿರುವ ರಾಶಿ ಅಸ್ಥಿ ಪಂಜರಗಳಿಗೆ. ಇವು ಎಲ್ಲಿಂದ ಬಂದವು, ಯಾಕೆ ಬಂದವು ಎಂದು ತಿಳಿಯದಿದ್ದರೂ ಇವುಗಳ ಚಿತ್ರಣ ಎಲ್ಲರಲ್ಲೂ ಭಯ ಹುಟ್ಟಿಸುವಂತಿದೆ. ಸ್ಥಳೀಯವಾಗಿ ರೂಪುಗೊಂಡ ರಹಸ್ಯ ಕೆರೆಯನ್ನ ಅಸ್ಥಿ ಪಂಜರದ ಕೆರೆ ಎಂದು ಕೂಡ ಕರೆಯುತ್ತಾರೆ. ಹಿಮಾಲಯದಿಂದ 16,500 ಅಡಿಗಳಷ್ಟು ಎತ್ತರದಲ್ಲಿ ಈ ರೂಪುಗೊಂಡ ಸರೋವರ ಇದೆ. ಹೀಗಾಗಿ ಇದೊಂದು ಜನಪ್ರಿಯ ಈಗ ಚಾರಣ ತಾಣವಾಗಿದೆ. ಕೌತುಕಮಯ ಸಂಗತಿ ಎಂದರೆ ಕಾಲಕ್ಕೆ ತಕ್ಕಂತೆ ಸರೋವರದ ಗಾತ್ರವು ಗಣನೀಯವಾಗಿ ಬದಲಾಗುತ್ತದೆ. ಆದರೆ ಇದು ವಿರಳವಾಗಿ 40 ಮೀಟರ್ಗಿಂತ ಹೆಚ್ಚು ವ್ಯಾಸವನ್ನು ಹೊಂದಿರುತ್ತದೆ. ಚಳಿಗಾಲದಲ್ಲಿ ಈ ಕೆರೆ ಸಂಪೂರ್ಣವಾಗಿ ಹಿಮದಿಂದ ಹೆಪ್ಪುಗಟ್ಟುತ್ತದೆ. ವರ್ಷದ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಹಿಮದಲ್ಲಿ ಘನ ನೀರ್ಭವಿಸಿದ ಈ ಕೆರೆಯು ಕರಗಿದಾಗ ಸ್ವಚ್ಛವಾದ ಆ ನೀರಿನಲ್ಲಿ ಅಸ್ಥಿ ಪಂಜರಗಳು ಗಮನಿಸಬಹುದು. ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಾಗಿದ್ದು ದೊರೆತಿರುವ ಅಸ್ಥಿ ಪಂಜರಗಳು ಹಲವಾರು ಶತಮಾನಗಳಷ್ಟು ಹಳೆಯದೆಂದು ನಂಬಲಾಗಿದೆ. ಪ್ರತಿ ವರ್ಷ ಈ ನಿಗೂಢ ಸ್ಥಳದಲ್ಲಿ ಹಿಮ ಕರಗಿದಾಗ ಹೆಪ್ಪುಗಟ್ಟಿದ ರೂಪುಗೊಂಡ ಸರೋವರ ಮೈಮೇಲೆ 300ರಿಂದ 600 ಅಸ್ಥಿ ಪಂಜರಗಳನ್ನು ನೀವು ಕಾಣಬಹುದು. ನೋಡಿದಾಗಲೇ ಈ ದೃಶ್ಯ ಭಯ ಹುಟ್ಟಿಸುವಂತಿದೆ. ರೇಡಿಯೋ ಕಾರ್ಬನ್ ಪರೀಕ್ಷೆಗಳು ಮತ್ತು ವಿಧಿ ವಿಜ್ಞಾನಗಳು ಪರೀಕ್ಷೆಗಳು ಈ ಅಸ್ಥಿ ಪಂಜರಗಳು ಕ್ರಿಸ್ತ ಪೂರ್ವ 15ನೇ ಶತಮಾನಕ್ಕೆ ಸೇರಿದ್ದು ಎಂದು ತಿಳಿಸುತ್ತವೆ. ಈ ಊರಿನ ಸ್ಥಳೀಯರು ಈ ಅಸ್ಥಿ ಪಂಜರಗಳು ಹಿಂದಿನ ಕಾಲದ ರಾಜ ಮತ್ತು ರಾಣಿಯರಿಗೆ ಸೇರಿದೆ ಎಂದು ನಂಬುತ್ತಾರೆ. ಅವರು ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಆದರೆ ತೀವ್ರವಾದ ಆಲೆಕಲ್ಲು ಮಳೆಯಿಂದಾಗಿ ಎಲ್ಲರೂ ಸರೋವರದಲ್ಲಿ ಮುಳುಗಿ ಮೃತಪಟ್ಟಿದ್ದರು ಎಂದು ಹೇಳಲಾಗುತ್ತದೆ. ಆದರೆ 1942 ಮೇ
26ರಂದು HK ಮಧ್ವಲ್ ಎಂಬ ವನಪಾಲಕ ಈ ಕೆರೆಯಲ್ಲಿ ಅಸ್ಥಿಪಂಜರಗಳನ್ನು ಪತ್ತೆ ಹಚ್ಚುತ್ತಾನೆ. ನಂತರ ಇಲ್ಲಿ ಬಹುಸಂಖ್ಯೆಯಲ್ಲಿ ಅಸ್ಥಿಪಂಜರಗಳನ್ನು ಶೋಧಿಸಲಾಯಿತು. ಮೊದಲಿಗೆ ಈ ಅಸ್ಥಿಪಂಜರಗಳು ಜಪಾನಿನ ಗುಪ್ತ ಆಕ್ರಮಣಕಾರಿ ಸೇನೆಗಳದ್ದು ಎಂದು ನಂಬಲಾಗಿತ್ತು. ಆದರೆ ಬಳಿಕ ಈ ಸಂಶೋಧನೆಯನ್ನು ಅಸ್ಥಿಪಂಜರಗಳು ಜಪಾನಿನ ಸೈನಿಕರಿಗೆ ಕಾಲಕ್ಕಿಂತ ತುಂಬಾ ಹಳೆಯದೆಂದು ತಿಳಿದು ಬಂತು. ಹೀಗೆ ಹಿಮ ಕರಗಿದಾಗ ಈ ರೂಪುಗೊಂಡ ಕೆರೆಯಲ್ಲಿ ರಾಶಿ ರಾಶಿ ಅಸ್ಥಿಪಂಜರಗಳು ಕಾಣುತ್ತವೆ. ಅಷ್ಟೇ ಅಲ್ಲ, ಅಸ್ಥಿಪಂಜರಗಳ ಜೊತೆಗೆ ಮರದ ಕಲಾಕೃತಿಗಳು, ಕಬ್ಬಿಣದ ಸ್ಪಿಯರ್ ಹೆಡ್ಗಳು, ಚರ್ಮದ ಚಪ್ಪಲಿಗಳು ಮತ್ತು ಉಂಗುರಗಳನ್ನು ಕೂಡ ನೀವು ಕಾಣಬಹುದು. ನ್ಯಾಷನಲ್ ಜಿಯೋಗ್ರಫಿಕ್ ತಂಡವು 2003ರಲ್ಲಿ ಸುಮಾರು 30 ಅಸ್ಥಿಪಂಜರಗಳನ್ನು ಪರಿಶೀಲನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಕೆಲ ಅಸ್ಥಿಪಂಜರಗಳಲ್ಲಿ ಇನ್ನೂ ಮಾಂಸವು ಹಾಗೆಯೇ ತೇಲುವುದನ್ನು ಕಂಡುಹಿಡಿದಿದ್ದಾರೆ. ಮೊದಲು ಈ ಅಸ್ಥಿಪಂಜರಗಳು ಚೀನಿಯರ ಸೈನಿಕರದೆಂದು ಕೂಡ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಅಲ್ಲದೆ ಒಂದೊಂದು ಸಾಮೂಹಿಕ ಪ್ರಾಣತ್ಯಾಗ ಇಲ್ಲವೇ ಹತ್ಯಾಕಾಂಡ ಇಲ್ಲಿ ನಡೆದಿರಬಹುದೆಂದು ಇನ್ನು ಕೆಲವರು ಅನುಮಾನ ಪಟ್ಟಿದ್ದಾರೆ. ಇನ್ನೊಂದು ಮೂಲ ಪ್ರಕಾರ ಕನೌಜ್ ರಾಜ ಮತ್ತವನ ಗರ್ಭಿಣಿ ಪತ್ನಿ ರಾಣಿ ಬಲ್ಲಾಂಪ ಅವರ ಸೇವಕರು, ನೃತ್ಯ ತಂಡ ಮತ್ತು ಇತರರೊಂದಿಗೆ ನಂದಾದೇವಿ ದೇಗುಲಕ್ಕೆ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಅವರ ತಂಡ ರೂಪುಗೊಂಡ ಸಮೀಪ ಹೋಗುತ್ತಿರುವಾಗ ಆಲೆಕಲ್ಲಿಗಳ ದೊಡ್ಡ ಚಂಡಮಾರುತ ಎದುರಾಗಿ ಇದರಿಂದ ರಾಜನ ಪರಿವಾರ, ಸೈನಿಕರು, ಅವನ ಪ್ರಾಣಿಗಳು ಕೂಡ ಈ ರೂಪುಗೊಂಡ ಸರೋವರ ಬಳಿ ನಾಶವಾಗಿ ಹೋಯಿತೆಂದು ನಂಬಲಾಗಿದೆ. ಈ ಅಸ್ಥಿಪಂಜರಗಳು ಅವರದ್ದೇ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಈ ಸರೋವರ ಕುರಿತು ನಡೆಸಲಾದಂತಹ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಇಲ್ಲಿ ದೊರೆತಿರುವ ಅಸ್ಥಿಪಂಜರಗಳು 8ನೇ ಅಥವಾ 9ನೇ ಶತಮಾನಕ್ಕೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಅಸ್ಥಿಪಂಜರಗಳಲ್ಲಿ ಕೆಲವರು ಕುಳ್ಳರಾಗಿದ್ದು ಸ್ಥಳೀಯ ಮಾರ್ಗದರ್ಶಕರಾಗಿರಬಹುದೆಂದು, ಇನ್ನುಳಿದ ಅಸ್ಥಿಪಂಜರಗಳು DNA ಅಧ್ಯಯನವು ಇವು ಕೊಂಕಣಸ್ಥ ಬ್ರಾಹ್ಮಣರಾಗಿದ್ದರೆಂದು ಹೇಳಲಾಗುತ್ತದೆ. ಆದರೆ ಈ ಪ್ರದೇಶದಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳಿಗೆ ತೆರಳಬಹುದಾದಂತಹ ಯಾವುದೇ ಮಾರ್ಗಗಳು ಇಲ್ಲದಿರುವುದರಿಂದ ಎಷ್ಟೋ ಜನ ಈ ಮಾರ್ಗವಾಗಿ ತೆರಳುತ್ತಿರಬಹುದೆಂದು ಅಚ್ಚರಿಯನ್ನು ಮೂಡಿಸಿದೆ. ಆಂಥ್ರೋಪಾಲಜಿ ಸರ್ವೆ ಆಫ್ ಇಂಡಿಯಾ 1950ರ ದಶಕದಲ್ಲಿ ಈ ಅಸ್ಥಿಪಂಜರಗಳ ಬಗ್ಗೆ ಅಧ್ಯಯನ ನಡೆಸಿ ಕೆಲವು ಮಾದರಿಗಳನ್ನು ಡೆಹ್ರಾಡೂನಿನ ಮಾನವ ಶಾಸ್ತ್ರೀಯ ಸಮೀಕ್ಷೆ ಮ್ಯೂಸಿಯಂನಲ್ಲಿ ಪ್ರದರ್ಶನ ನಡೆಸಿದೆ. ಪರೀಕ್ಷೆಗೆ ಒಳಗಾದಂತಹ ಅಸ್ಥಿಪಂಜರಗಳ ತಲೆ ಮೇಲೆ ಗಾಯಗಳಿರುವುದು ತಿಳಿದು ಬಂದಿದೆ. ದುಂಡುಗಿನ ವಸ್ತುಗಳು ಸಾವಿಗೆ ಕಾರಣ ಎಂದು ತಿಳಿಸಲಾಗಿದೆ. ಸ್ಥಳೀಯರ ದಂತಕಥೆಗಳು ಹಾಗೂ ಜಾನಪದ ಕಥೆಗಳ ಪ್ರಕಾರ ಆಲೆಕಲ್ಲಿನ ಮಳೆ ಸುರಿದು ಮೃತಪಟ್ಟವರ ಅಸ್ಥಿಪಂಜರ ಇದಾಗಿದೆ ಎಂದು ಈಗ ದೃಢಪಡಿಸಲಾಗಿದೆ. ಅಂದ ಹಾಗೆ ಹಿಮಾಲಯದಲ್ಲಿರುವ ರೂಪಕುಂಡ ಚಾರಣಕ್ಕೆ ಒಂದು ಅದ್ಭುತ ಸ್ಥಳವಾಗಿದೆ. ಇಲ್ಲಿನ ಹಿಮ ಪರ್ವತಗಳ ಪ್ರಕೃತಿಯ ಮೈಸೂರಿ ನೋಡುವಂತಹ ಚಾರಣಿಕರು ಮೂಕ ವಿಸ್ಮಿತರಾಗುತ್ತಾರೆ. ಗಡ್ವಾಲ್ ಹಿಮಾಲಯ ಪ್ರದೇಶದ ಗಮನಾರ್ಹ ಪ್ರವಾಸಿ ತಾಣವಾಗಿರುವ ರೂಪಕುಂಡ ಈಗ ಈ ಅಸ್ಥಿಪಂಜರದ ಸರೋವರದಿಂದ ದಿನದಿಂದ ದಿನಕ್ಕೆ ಹೆಸರುವಾಸಿಯಾಗಿದೆ. ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ದೂರದ ಮೂಲೆಯಲ್ಲಿರುವ ಈ ರೂಪಕುಂಡ ವರ್ಷದ ಬಹುಪಾಲು ಹಿಮಪಾತದಿಂದ ಕೂಡಿರುತ್ತದೆ. ಅಲ್ಲದೆ ವಾತಾವರಣ ಕೂಡ ಕ್ಲಿಷ್ಟಕರವಾಗಿರುವುದರಿಂದ ಮುಂಜಾಗ್ರತೆಯಿಂದ ಇಲ್ಲಿ ತೆರಳುವುದು ಉತ್ತಮ. ಚಮೋಲಿ ಜಿಲ್ಲೆಯ ವಾನ್ ಎಂಬ ಹಳ್ಳಿಯಲ್ಲಿ ಇಳಿದು ಮುಂದೆ 23 ಕಿಲೋಮೀಟರ್ ಟ್ರೆಕ್ ಮಾಡಿ ಆಮೇಲೆ ನೀವು ರೂಪುಕೊಂಡಕ್ಕೆ ಹೋಗಬಹುದು. ಅಂದ ಹಾಗೆ ರೂಪುಕೊಂಡವನ್ನು ಭೇಟಿ ಕೊಡುವ ಉತ್ತಮ ಸಮಯ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಆಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರಾಖಂಡ ಅಥವಾ ಹಿಮಾಚಲ ಪ್ರದೇಶಕ್ಕೆ ಹೋದರೆ ಇಂತಹ ರಹಸ್ಯಮಯಕಾರಿ ಹಾಗೂ ಅತ್ಯಂತ ನಿಗೂಢವಾಗಿರುವಂತಹ ಈ ರೂಪುಕೊಂಡ ಸರೋವರಕ್ಕೆ ತಪ್ಪದೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.